ಹರ್ಷಿತಾ. ಕಾರ್ವಾಪ್ರೆ ಚಾನೆಲ್ಗೆ ಸ್ವಾಗತ. ಮುಣಗೋಡ್ ತಾಲೂಕಿನ ಕೂಡ್ಲಿ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಹೋರಿ ಬೆದರಿಸುವ ಸ್ಪರ್ಧೆ. ಮುಂಡಗೋಡ ತಾಲೂಕಿನ ಬೆಣಸ್ಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೂಡ್ಲಿ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಭಾರೀ ಹೋರಿ ಬೆದರಿಸುವ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ 300ಕ್ಕೂ ಹೆಚ್ಚು ಹೋರಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಬೆಳಿಗ್ಗೆ 7 ಗಂಟೆಯಿಂದಲೇ ಸ್ಪರ್ಧೆ ಆರಂಭಗೊಂಡು ದಿನಪೂರ್ತಿ ಜೋರಾಗಿ ನಡೆಯಿತು. ಕೂಡ್ಲಿ ಗ್ರಾಮದಲ್ಲಿ 2ನೇ ವರ್ಷದ ಈ ಬಾರಿ ದನ ಬೆದರಿಸುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಬಾರಿ ಆಯೋಜಕರು ವಿಶೇಷ ಬಹುಮಾನಗಳ ವ್ಯವಸ್ಥೆ ಮಾಡಿದ್ದರು. 1 ಪಲ್ಸರ್ ಬೈಕ್, 3 ಚಾರ್ಜರ್ ಸ್ಕೂಟರ್ಗಳು, ಪ್ರಥಮ ಬಹುಮಾನವಾಗಿ 10 ಫ್ರಿಜ್ಗಳು, ದ್ವಿತೀಯ ಬಹುಮಾನವಾಗಿ 15 LED ಟಿವಿಗಳು, ತೃತೀಯ ಬಹುಮಾನವಾಗಿ 15 ಗೋದ್ರೇಜ್ ಸಾಮಗ್ರಿಗಳು ಹಾಗೂ ಚತುರ್ಥ ಬಹುಮಾನವಾಗಿ 18 ಡ್ರೆಸ್ಸಿಂಗ್ ಟೇಬಲ್ಗಳು ಸೇರಿದಂತೆ ಅನೇಕ ಬೆಲೆ ಬಾಳುವ ವಸ್ತುಗಳನ್ನು ಬಹುಮಾನವಾಗಿ ಇಡಲಾಗಿತ್ತು. ಪ್ರವೇಶ ಶುಲ್ಕವನ್ನು 3,500 ರೂಪಾಯಿ ನಿಗದಿಪಡಿಸಲಾಗಿತ್ತು. ಬಹುಮಾನ ಗೆಲ್ಲಬೇಕೆಂಬ ಉತ್ಸಾಹದಿಂದ ಮಾಲೀಕರು ತಮ್ಮ ಹೋರಿಗಳನ್ನು ವಿಶೇಷವಾಗಿ ಸಜ್ಜುಗೊಳಿಸಿ ಸ್ಪರ್ಧೆಗೆ ಕರೆತಂದಿದ್ದರು. ಬಣ್ಣ ಬಣ್ಣದ ಹಗ್ಗಗಳು, ಕೊಂಬುಗಳಿಗೆ ವಿವಿಧ ಬಣ್ಣದ ಅಲಂಕಾರ, ನಾದಮಯ ಗೆಜ್ಜೆಗಳು, ಕೊಬ್ಬರಿ ಬಟ್ಟಲು ಹಾಗೂ ರಿಬ್ಬನ್ಗಳೊಂದಿಗೆ ಹೋರಿಗಳನ್ನು ಅಲಂಕರಿಸಿ ಕಣಕ್ಕಿಳಿಸಲಾಯಿತು. ತಾಲೂಕು ಹಾಗೂ ವಿವಿಧ ಜಿಲ್ಲೆಗಳ ಹಳ್ಳಿಗಳ ರೈತರು ನೂರಾರು ಸಂಖ್ಯೆಯಲ್ಲಿ ಹೋರಿಗಳನ್ನು ಕರೆತಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಹೋರಿಗಳನ್ನು ಹಿಡಿಯಲು ಸಾವಿರಾರು ಯುವಕರು ಪಾಲ್ಗೊಂಡು ತಮ್ಮ ಸಾಹಸವನ್ನು ಪ್ರದರ್ಶಿಸಿದರು. ಕೆಲವು ಹೋರಿಗಳನ್ನು ಯಶಸ್ವಿಯಾಗಿ ಹಿಡಿದು ಅವುಗಳ ಕುತ್ತಿಗೆಯಲ್ಲಿ ಕಟ್ಟಿದ ಕೊಬ್ಬರಿಯ ಬಟ್ಟಲನ್ನು ಹರಿದು ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡರು. ಇನ್ನು ಕೆಲವು ಹೋರಿಗಳು ಯಾರಿಗೂ ಸಿಗದೆ ವೇಗವಾಗಿ ಓಡಿದ ದೃಶ್ಯ ನೋಡುಗರ ಗಮನ ಸೆಳೆಯಿತು. ಹೋರಿಯನ್ನು ಹಿಡಿದು ಅದರ ಕುತ್ತಿಗೆಯಲ್ಲಿ ಕಟ್ಟಿರುವ ಒಣ ಕೊಬ್ಬರಿ ಸರವನ್ನು ಹರಿಸುವುದು ಸಾಹಸಮಯ ಕ್ಷಣವಾಗಿತ್ತು. ನೂರಾರು ಯುವಕರ ಮಧ್ಯೆ ಅಲಂಕೃತ ಹೋರಿಗಳು ಓಡುತ್ತಿರುವ ದೃಶ್ಯ ಮೈನವಿರೇಳಿಸುವಂತಿತ್ತು. ಒಂದೊಂದು ಹೋರಿಯ ಹಿಂದೆ 20ಕ್ಕೂ ಹೆಚ್ಚು ಯುವಕರು ಓಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ವೀಕ್ಷಕರು ಶಿಳ್ಳೆ ಹೊಡೆದು ಕೂಗಿ ಹೋರಿಗಳಿಗೆ ಪ್ರೋತ್ಸಾಹ ನೀಡಿದರು. ಸ್ಪರ್ಧೆಯಲ್ಲಿ ವಿಜೇತರಾದ ಹೋರಿಗಳ ಮಾಲೀಕರಿಗೆ ಬಹುಮಾನ ವಿತರಿಸಲಾಯಿತು. ಹಾಗೆ ಕೊಬ್ಬರಿಯನ್ನು ಹರಿಸಿದ ಯುವಕರಿಗೂ ವಿಶೇಷ ಬಹುಮಾನ ನೀಡಲಾಯಿತು. ದನ ಬೆದರಿಸುವ ಈ ಸ್ಪರ್ಧೆಯನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದು ಕಾರ್ಯಕ್ರಮ ಉತ್ಸವದ ವಾತಾವರಣದಲ್ಲಿ ನೆರವೇರಿತು. ನಂಬರ್ 75 ಇಲ್ಲೇ ಕಮಿಟಿ ಹೇಳಕತ್ತಾರಣ ರಾಜ ಹೋರಿ ಬಾ 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 774 ಬರ್ರಿ ಬಲಕ್ಕ 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 774 ಬಲಕ್ಕ ಕೈ ಹಾಕ್ಯಾರ. ರೌಂಡ್ ರೌಂಡ್ 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ.
ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಬೈಕ್ ಹಾಗೂ ಸ್ಕೂಟಿ ನಡುವೆ ಮುಖಾಮುಖಿ ಡಿಕ್ಕಿ, ಸ್ಕೂಟಿ ಸವಾರ ಗಂಭೀರ. ಕಾರವಾರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ಅಮ್ದಳ್ಳಿ ಗ್ರಾಮದಲ್ಲಿ ಬೈಕ್ ಹಾಗೂ ಸ್ಕೂಟಿ ನಡುವೆ ಡಿಕ್ಕಿ ಸಂಭವಿಸಿ ಸ್ಕೂಟಿ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಅವರ್ಸದಿಂದ ಅಮ್ದಳ್ಳಿಯತ್ತ ತೆರಳುತ್ತಿದ್ದ ಸಚಿನ್ ತಳೇಕರ್ 38 ವರ್ಷ ಸ್ಕೂಟಿಯಲ್ಲಿ ಸಂಚರಿಸುತ್ತಿದ್ದ ವೇಳೆ ಅಮ್ದಳ್ಳಿಯಿಂದ ಮುದಗಾಲತ್ತ ಹೋಗುತ್ತಿದ್ದ ಬೈಕ್ ಸವಾರ ಏಕಾಏಕಿ ಎದುರಾಗಿದ್ದಾನೆ. ಪರಿಣಾಮ ಬೈಕ್ ಸ್ಕೂಟಿ ನಡುವೆ ಭೀಕರ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಹಾಗೂ ಸ್ಕೂಟಿ ಸವಾರರಿಬ್ಬರು ಗಾಯಗೊಂಡಿದ್ದಾರೆ. ಸ್ಥಳೀಯರು ತಕ್ಷಣ ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದರು. ಗಂಭೀರವಾಗಿ ಗಾಯಗೊಂಡಿದ್ದ ಸ್ಕೂಟಿ ಸವಾರ ಸಚಿನ್ ತಳೇಕರ್ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಘಟನೆ ಕಾರವಾರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.